ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 5ನೇ ಅಧ್ಯಾಯ 24ನೇ ಶ್ಲೋಕ. ತೇ ಮೈ ಅಪೇತ ಅಖಿಲಾಶಾಪಲೆ ಅರ್ಭಕೆ ಧಾಂತೆ ಅದೃತ ಕ್ರೀಡನಕೆ ಅನುವರ್ತಿನಿ ಚಕ್ರು ಕೃಪಾಂ ಯದ್ಯಪಿ ತುಲ್ಯ ದರ್ಶನ ಶುಶ್ರೂಷಮಾನೆ ಮುನಯ ಅಲ್ಪಭಾಷಿನಿ. ಅನುವಾದ: ಆ ವೇದಾಂತ ಅನ್ವಯಿಗಳು ಸ್ವಭಾವದಿಂದ ನಿಷ್ಪಕ್ಷಪಾತಿಗಳು, ಆದರೂ ಅವರು ಕಾರಣವಿಲ್ಲದೆ ನನ್ನ ಮೇಲೆ ಅನುಗ್ರಹ ಮಾಡಿದರು. ನಾನು ಆತ್ಮನಿಗ್ರಹಿಯಾಗಿದ್ದೆ, ಹುಡುಗನಾಗಿದ್ದರೂ ಆಟಗಳಿಗೆ ಮನಸ್ಸು ಕೊಟ್ಟಿರಲಿಲ್ಲ. ನನ್ನಲ್ಲಿ ತುಂಟತನ ಇರಲಿಲ್ಲ, ಅಗತ್ಯಕ್ಕಿಂತ ಹೆಚ್ಚಾಗಿ ನಾನು ಮಾತನಾಡುತ್ತಿರಲಿಲ್ಲ. ಈಗ ನೋಡಿ, ಎಲ್ಲಿಯಾದರೂ ಈಗ ನೀವೆಲ್ಲರೂ ಇದರಲ್ಲಿ ಹೆಚ್ಚಿನವರು ಫ್ಯಾಮಿಲಿ ಇರುವವರು, ನೀವೆಲ್ಲಿಯಾದರೂ ನೋಡಿದ್ದೀರಾ ಮಕ್ಕಳು ಈ ರೀತಿ ಇರುವಂಥದ್ದು? ಯಾವುದೆಲ್ಲ ಆಟ ಆಡಲಿಕ್ಕೆ ಮನಸ್ಸಿಲ್ಲ, ತುಂಟತನ ಇಲ್ಲ, ಎಷ್ಟು ಬೇಕೋ ಅಷ್ಟು ಮಾತಾಡೋದು. ಎಲ್ಲಿಯಾದರೂ ನೋಡಿದ್ದೀರಾ? ಯಾಕೆಂದರೆ ನಿಮಗೆ ನೋಡಲಿಕ್ಕೆ ಚಾನ್ಸ್ ಇಲ್ಲ, ಯಾಕೆಂದರೆ ಅದು ಶುದ್ಧ ಭಕ್ತರ ಲಕ್ಷಣ. ತುಂಟತನ, ಆಟವಾಡೋದು, ಅಗತ್ಯಕ್ಕಿಂತ ಜಾಸ್ತಿ ಮಾತಾಡೋದು, ಇದೆಲ್ಲ ಭಕ್ತನ ಲಕ್ಷಣ ಅಲ್ಲ. ಹಾಗಾಗಿ ನೀವೆಲ್ಲ ನೋಡಿರ್ಬೋದು, ಯಾಕೆಂದರೆ ನಿಮ್ಮ ಸುತ್ತಮುತ್ತ ಮಕ್ಕಳಿದ್ದಾರೆ, ನಿಮಗೆ ಕೂಡ ಮಕ್ಕಳಿದ್ದಾರೆ, ಬೇರೆ ಕೂಡ ನೀವೆಲ್ಲ ನೋಡಿರ್ಬೋದು. ಈಗ ನಿಮ್ಮಲ್ಲಿ ಕೇಳುವ, ಯಾರಾದರೂ ನೋಡಿದರೆ ಇಂಥದ್ದು ಮಕ್ಕಳನ್ನು? ಹರೇ ಕೃಷ್ಣ, ಯಾರಾದ್ರೂ ನೋಡಿದ್ದೀರಾ? ಇಲ್ಲ ಪ್ರಭುಜಿ, ಎಲ್ಲ ಕೋತಿಗಳ ತರ ಹಾಡ್ತಾನೆ ಇರ್ತಾರೆ. ಯಾಕೆಂದ್ರೆ ಭಕ್ತಿಯ ಲಕ್ಷಣ ಇಲ್ಲ ಅದು. ಯಾರಾದ್ರೂ ಬೇರೆ ಯಾರಾದ್ರೂ? ಇಲ್ಲ ಗುರುಜಿ, ನೋಡಿಲ್ಲ ಗುರುಜಿ. ಓಕೆ, ನೋಡಿ ಇದು ಯಾಕೆಂದ್ರೆ ನೋಡಿ, ಇದಕ್ಕೆ ಇನ್ನೊಂದು ಉದಾಹರಣೆ ಪ್ರಹ್ಲಾದ್ ಮಹಾರಾಜನ ಒಂದು ಶ್ಲೋಕ ಹೇಳ್ತೇನೆ, ಮತ್ತೆ ನಾನು ವಿವರಿಸ್ತೇನೆ ಅದರ ಬಗ್ಗೆ. ಯನ್ಮೈ ತುನಾದಿ ಗೃಹಮೇದಿ ಸುಖಂ ಹಿ ತುಚ್ಛಂ ಕಂಡೂಯ ಏನೇನ ಕರೋರ್ ಇವ ದುಃಖ ದುಃಖಂ ತೃಪ್ಯಂತಿ ನೇಹ ಕೃಪಣ ಬಹು ದುಃಖ ಬಾಜ ಕಂಡೂತಿವಾನ್ ಮನುಷ್ಯಂ ವಿಷಯೇತ ಧೀರ. ಈ ಶ್ಲೋಕ ಎಂತ ಹೇಳ್ತಾ ಉಂಟಂದ್ರೆ, ಇಂದ್ರಿಯ ಸುಖದಲ್ಲಿ ದುಃಖವೇ, ಆದ್ರೆ ಯಾರು ಹೋಗುವಂಥದ್ದು? ಕೃಪಣ ಹೋಗುವಂಥದ್ದು ಅಂತ ಇಲ್ಲಿ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ. ಆದ್ರೆ ಇಲ್ಲಿ ಗೃಹಮೇಧಿಗಳ ವಿಷಯ ಎಲ್ಲ ಹೇಳ್ತಿದ್ದಾರೆ ಪ್ರಹ್ಲಾದ್ ಮಹಾರಾಜ್. ನೋಡಿ, ಈಗ ಕೆಲವರು ಹೇಳುವಂಥದ್ದು, ನಮಗೆ ಅನುಭವ ಆಗ್ಬೇಕು. ಪ್ರಹ್ಲಾದ್ ಮಹಾರಾಜ್ 5 ವರ್ಷದ ಬಾಲಕ, ಅವ್ರು ಹೇಳ್ತಿದ್ದಾರೆ ಈ ಸೆಕ್ಸ್ ಮತ್ತೆ ಇದು ಯಾವುದು ಇಂದ್ರಿಯ ಸುಖದಲ್ಲಿ ದುಃಖವೇ ಅಂತ ಹೇಳ್ತಿದ್ದಾರೆ. 5 ವರ್ಷದ ಬಾಲಕ. ಆದ್ರೆ ಜನರ ಲೆಕ್ಕ ಪ್ರಕಾರ ಕಲಿಯುಗದಲ್ಲಿ ಜನರ ಎಂತ ಹೇಳುದು, ಭೌತಿಕ ಲೋಕದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಇಲ್ಲದ್ರೆ ನನ್ಗೆ ಹೇಗೆ ಗೊತ್ತಾಗುವಂಥದ್ದು? ಇವರಿಗೆ ಹೇಗೆ ಗೊತ್ತಾಯಿತು? ಪ್ರಹ್ಲಾದ್ ಮಹಾರಾಜಿಗೆ 5 ವರ್ಷದ ಬಾಲಕನಿಗೆ ಹೇಗೆ ಗೊತ್ತಾಯಿತು? ಹೇಗೆ ಅಂದ್ರೆ, ಎಕ್ಸ್ಪೀರಿಯನ್ಸ್ ಇಂದ ಗೊತ್ತಾಗುವುದು ಒಳ್ಳೆ ವಿಷಯ ಅಲ್ಲ, ಕೇಳಿ ಗೊತ್ತಾಗುವಂಥದ್ದು. ನಾರದ ಮುನಿ ಪ್ರಹ್ಲಾದ್ ಮಹಾರಾಜಿಂದು ತಾಯಿ ಗರ್ಭದಲ್ಲಿರುವಾಗ, ಪ್ರಹ್ಲಾದ್ ಮಹಾರಾಜ್ ಗರ್ಭದಲ್ಲಿರುವಾಗ, ಆಗ ನಾರದ ಮುನಿ ಅವರಿಗೆ ಹೇಳಿದ್ರು. ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ಯಾರು ನಿನಗೆ ಕಳಿಸಿದ್ದು? ನನಗೆ ನಾರದ ಮುನಿ. ಗರ್ಭದಲ್ಲಿರುವಾಗಲೇ ಎಲ್ಲ ಗೊತ್ತಾಗಿದೆ. ಹಾಗಾಗಿ ಎಕ್ಸ್ಪೀರಿಯನ್ಸ್ ಇಂದಲ್ಲ, ಕೇಳಿ ತಿಳಿಬೇಕು. ಜನರೆಲ್ಲರೂ ಹೆಚ್ಚಿನವರು ಬೋಗಸ್ ಅಂದ್ರೆ ಹೇಳುವಂಥದ್ದು, ಎಕ್ಸ್ಪೀರಿಯನ್ಸ್ ಇಂದ ಗೊತ್ತಾಗಬೇಕು, ಎಕ್ಸ್ಪೀರಿಯನ್ಸ್ ಇಂದ. ಎಂತ ಎಕ್ಸ್ಪೀರಿಯನ್ಸ್ ಇಂದ? ಪ್ರಹ್ಲಾದ್ ಮಹಾರಾಜ್ ಎಕ್ಸ್ಪೀರಿಯನ್ಸ್ ಇಲ್ಲ, ಸೆಕ್ಸ್ ಲೈಫ್ ಮಾಡಲೇ ಇಲ್ಲ, ಎಲ್ಲ ಗೊತ್ತಾಗಿದೆ, ದುಃಖ ಅಂತ ಗೊತ್ತುಂಟು ಅವರಿಗೆ. ಹಾಗಾಗಿ ಇದನ್ನು ನಾವು ತಿಳಿಬೇಕು. ಅದೇ ರೀತಿ ಇಲ್ಲಿ 5 ವರ್ಷದ ಬಾಲಕ ಯಾರು? ನಾರದ ಮುನಿ. ಪ್ರಹ್ಲಾದ್ ಮಹಾರಾಜ್ ಕೂಡ ಆಟದಲ್ಲಿ ಆಕರ್ಷಣೆ ಇರಲಿಲ್ಲ, ತುಂಟತನ ಇರಲಿಲ್ಲ, ಅಗತ್ಯಕ್ಕಿಂತ ಹೆಚ್ಚಾಗಿ ಮಾತಾಡ್ತಿರ್ಲಿಲ್ಲ. ಮಾತಾಡ್ತಿದ್ರು ಎಂತ? ಕೃಷ್ಣನ ಬಗ್ಗೆ ಮಾತಾಡ್ತಿದ್ರು. ಹಾಗಾಗಿ ಇದು ಸೈನ್, ಶುದ್ಧ ಭಕ್ತಂತ ಸೈನ್. ಮತ್ತೆ ನಮ್ಮ ಪ್ರಭುಪಾದ್ ಕೂಡ 5 ವರ್ಷದ ಮಗು ಇರುವಾಗ ಅವರನ್ನ ತಂದೆ ರಾಧಾ ಗೋವಿಂದ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. 1 ಗಂಟೆ ದರ್ಶನ ಮಾಡ್ತಾರೆ. 1 ಗಂಟೆ. ನಮ್ಗೆ 1 ನಿಮಿಷ ಮಾಡ್ಲಿಕ್ಕೆ ಆಗುದಿಲ್ಲ, ಹೀಗೆ ನೋಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ನಮ್ಮ ಕಣ್ಣಾಚೆ ಹೋಗ್ತದೆ. 1 ಗಂಟೆ
ಇದರಲ್ಲಿ ಗೊತ್ತಾಗ್ತದೆ ಇವರು ಶುದ್ಧ ಭಕ್ತರ ಅಂತ. ಮಾಮೂಲಿ ಜನ ಅಲ್ಲ. ಶುದ್ಧ ಭಕ್ತರ ಅಂದ್ರೆ ಹುಟ್ಟುವಾಗಲೇ ಗೊತ್ತಾಗ್ತದೆ, ಅಂದ್ರೆ ಅವರ ಆಕ್ಟಿವಿಟೀಸ್ ಅಲ್ಲಿ ಗೊತ್ತಾಗ್ತದೆ. ಹಾಗಾಗಿ ಇದೆಲ್ಲ ಸೈನ್, ಶುದ್ಧ ಭಕ್ತರ ಸೈನ್. ನೋಡಿ ಇಲ್ಲಿ ಎಂತ ಮಾಡಿದವರು, ಇವರನ್ನ ಕಾರಣವಿಲ್ಲದೆ ಅನುಗ್ರಹ ಮಾಡಿದಂತೆ ಈ ವೇದಾಂತಿಗಳು ಪ್ರಹ್ಲಾದ್ ಮಹಾರಾಜ್ ಮೇಲೆ, ನಾರದ ಮುನಿ ಮೇಲೆ. ನಾನು ಆತ್ಮನಿಗ್ರಹ ಆಗಿದ್ದೆ, ಹುಡುಗನಾಗಿದ್ರು ಆಟಗಳಿಗೆ ಮನಸ್ಸು ಕೊಟ್ಟಿರಲಿಲ್ಲ, ನನ್ನಲ್ಲಿ ತುಂಟತನ ಇರಲಿಲ್ಲ, ಅಗತ್ಯದಿಂದ ಹೆಚ್ಚಾಗಿ ನಾನು ಮಾತನಾಡುತ್ತಿರಲಿಲ್ಲ. ಈಗ ಭಾವಾರ್ಥಕ್ಕೆ ಬರುವ ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಎಸಿ ಭಕ್ತಿವೇದಾಂತ ಸ್ವಾಮಿ ಶೀಲ ಪ್ರಭುಪಾದ ಕಿ ಜೈ. ಎಲ್ಲಾ ವೇದಗಳು ನನ್ನ ಹುಡುಕಾಟದಲ್ಲಿ ತೊಡಗಿವೆ ಎಂದು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ. ಚೈತನ್ಯ ಮಹಾಪ್ರಭುಗಳು ಹೀಗೆ ಹೇಳುತ್ತಾರೆ, ವೇದಗಳಲ್ಲಿರುವ ವಿಷಯಗಳು 3 ಮಾತ್ರ. ದೇವೋತ್ತಮ ಪರಮ ಪುರುಷನೊಂದಿಗೆ ಜೀವಿಗಳ ಸಂಬಂಧವನ್ನು ಸ್ಥಾಪಿಸುವುದು, ಅದಕ್ಕೆ ಸಂಬಂಧಿಸಿದ ಭಕ್ತಿ ಸೇವೆ ಕರ್ತವ್ಯವನ್ನು ನಿರ್ವಹಿಸುವುದು, ಆ ಮೂಲಕ ಮತ್ತೆ ಭಗವದ್ಧಾಮಕ್ಕೆ ಹೋಗುವ ಮುಖ್ಯ ಗುರಿಯನ್ನು ಸಾಧಿಸುವುದು. ಸಂಬಂಧ, ಅಭಿದಯ, ಪ್ರಯೋಜನ. ಸಂಬಂಧ ಅಂದ್ರೆ ನಾನು ಯಾರು? ನಾನು ದೇಹ ಅಲ್ಲ, ನಾನು ಆತ್ಮ. ಪರಮಾತ್ಮ ಯಾರು? ನನಗೆ ಮತ್ತೆ ಪರಮಾತ್ಮನಿಗೆ ಏನು ಕರೆಕ್ಷನ್? ಪ್ರಕೃತಿ ಎಂತ? ದೇವೋತ್ತಮ ಪರಮಪುರುಷ ಯಾರು? ಇದು ಸಂಬಂಧ. ಅಭಿದಯ ಅಂದ್ರೆ ಮತ್ತೆ ಅದನ್ನು ರಿಲೇಷನ್ ಗಟ್ಟಿ ಮಾಡುವಂಥದ್ದು. ಇದರಿಂದ ನನಗೆ ಏನು ಪ್ರಯೋಜನ? ಕೃಷ್ಣ ಪ್ರೇಮ ಸಿಗ್ತದೆ. ನಮೋ ಮಹಾವದನಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮನೇ ಗೌರತಿಶೇ ನಮ. ಚೈತನ್ಯ ಮಹಾಪ್ರಭು ಕೃಷ್ಣ ಪ್ರೇಮ ಕೊಡ್ಲಿಕ್ಕೆ ಹೊರಟಿದೆ. ಹಾಗಾಗಿ ಚೈತನ್ಯ ಮಹಾಪ್ರಭು ಹೇಳುವಂಥದ್ದು 3 ವಿಧ: ಸಂಬಂಧ, ಅಭಿದಯ, ಪ್ರಯೋಜನ. 3 ವಿಷಯಗಳು ಮಾತ್ರ. ದೇವೋತ್ತಮ ಪರಮೇಶ್ವರನ ಜೀವಿಗಳ ಸಂಬಂಧ ಸ್ಥಾಪಿಸುವುದು, ಅದಕ್ಕೆ ಸಂಬಂಧಿಸಿದ ಭಕ್ತಿ ಸೇವೆ ಕರ್ತವ್ಯವನ್ನು ನಿಗ್ರಹಿಸುವುದು, ಆ ಮೂಲಕ ಮತ್ತೆ ಭಗವದ್ಧಾಮಕ್ಕೆ ಹೋಗುವ ಮುಖ್ಯ ಗುರಿಯನ್ನು ಸಾಧಿಸುವುದು. ಮರಳಿ ದೇವೋತ್ತಮ ನಡೆಗೆ ಬ್ಯಾಕ್ ಟು ಗಾಡ್ ಎಡ್. ಪ್ರಭುಪಾದ ಕೊಟ್ಟ ಬ್ಯಾಕ್ ಟು ಗಾಡ್ ಎಡ್ ಮ್ಯಾಗಝಿನ್ ಅಲ್ಲಿ ಪ್ರಭುಪಾದ ಅದನ್ನು ಹೇಳಿದ್ದಾರೆ. ಹೀಗಿರುವುದರಿಂದ ವೇದಾಂತವಾದಿಗಳು ದೇವೋತ್ತಮ ಪರಮಪುರುಷನ ಶುದ್ಧ ಭಕ್ತರೆನ್ನುವುದು ಸ್ಪಷ್ಟವಾಗಿದೆ. ಇವರೆಲ್ಲ ಭಕ್ತಿ ವೇದಾಂತಿಗಳು, ಪರಮಹಂಸರು. ಅಂತ ವೇದಾಂತವಾದಿಗಳು ಅಥವಾ ಭಕ್ತಿ ವೇದಾಂತ ನೋಡಿ, ಪ್ರಭುಪಾದ ಟೈಟಲ್ ಪ್ರಭುಪಾದಿ ಕೂಡ ಈ ಅಂತ ಹೇಳೋದು ಟೈಟಲ್ ಉಂಟು, ಈಸ್ ಡಿವೈನ್ ಗ್ರೇಸ್ ಎಸಿ. ಎಸಿ ಅಂದ್ರೆ ಅವರ ಹೆಸರು ಅಭಯ ಚರಣ್. ಎಸಿ ಭಕ್ತಿ ವೇದಾಂತ ಇದು ಟೈಟಲ್ ಪ್ರಭುಪಾದಿಗೆ. ಅಂದ್ರೆ ಎಂತ ಹೇಳೋದು ಟೈಟಲ್ ಈ ಪರಮಹಂಸರಿಗೆ ಸಿಗುವ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್. ಹಾಗಾಗಿ ಭಕ್ತಿ ವೇದಾಂತರು ಭಕ್ತಿ ಸೇವೆಯ ಅಲೌಕಿಕ ಜ್ಞಾನವನ್ನು ಇತರರಿಗೆ ಯಾವ ಪಕ್ಷಪಾತ ಇಲ್ಲದೆ ಹಂಚುವರು. ಅದೇ ರೀತಿ ಪ್ರಭುಪಾದ ಹಾಗೆ ಮಾಡಿದರು. ಅಮೆರಿಕಕ್ಕೆ ಹೋದ್ರು, ಮತ್ತೆ ಎಲ್ಲ ದೇಶಕ್ಕೆ ಹೋಗಿ ಇದನ್ನು ಪ್ರಚಾರ ಮಾಡಿದರು. ಅದೇ ಭಾರತೀಯರು ಎಂತ ಹೇಳಿದ್ರು, ಭಾರತೀಯರು ಪ್ರಭುಪಾದ ಇದನ್ನು ತಪ್ಪು ಮಾಡಿದ್ದಾರೆ. ಯಾಕೆ ತಪ್ಪು ಮಾಡಿದ್ದಾರೆ? ಇಲ್ಲ, ಇದನ್ನು ಶಾಸ್ತ್ರವನ್ನು ಬ್ರಾಹ್ಮಣರು ಮಾತ್ರ ಕಲಿಬೇಕು, ಉಳಿದವರಿಗೆ ಕೊಡಬಾರ್ದು. ಪ್ರಭುಪಾದ ರಿಜೆಕ್ಟ್ ಮಾಡಿದ್ರು. ಜನ್ಮನ ಅಜಾಯತೆ ಶೂದ್ರ ಪ್ರಭುಪಾದ ಹೇಳಿದರು. ಸಂಸ್ಕಾರಾತ್ ಭವೇತ್ ದ್ವಿಜ. ಜನ್ಮದಿಂದ ಎಲ್ಲರೂ ಶೂದ್ರರಿಗೆ ಪ್ರಭುಪಾದ ಹೇಳಿದರು. ಹಾಗಾಗಿ ಜನ್ಮ ಮುಖ್ಯವಲ್ಲ, ಸಂಸ್ಕಾರ ಮುಖ್ಯ ಅಂತ ಪ್ರಭುಪಾದ ಅದನ್ನು ಹೇಳಿದರು. ಹಾಗಾಗಿ ಎಲ್ಲರಿಗೂ ಇದನ್ನು ಹಂಚಿದರು. ಅಂತವರಿಗೆ ಯಾರು ಸಹ ಶತ್ರುವಾಗಲಿ ಮಿತ್ರರಾಗಲಿ ಅಲ್ಲ, ಎಲ್ಲರೂ ಮಿತ್ರರೇ, ಶತ್ರು ಇಲ್ಲ. ಯಾರು ವಿದ್ಯಾವಂತರಾಗ್ಲಿ ಅವಿದ್ಯಾವಂತರ ಅಲ್ಲ, ಯಾರು ವಿಶೇಷವಾಗಿ ಬೇಕಾದವರಾಗ್ಲಿ ಬೇಡದವರಿಗೆ ಅಲ್ಲ. ಅಂದ್ರೆ ಅವರಿಗೆ ಎಲ್ಲರೂ ಒಂದೇ, ಈ ರೀತಿ ಡಿಫ್ರೆನ್ಸ್ ಮಾಡೋದಿಲ್ಲ. ಆದ್ರೆ ನಾವು ದೇಹದ ಭಾವನೆಯಲ್ಲಿದ್ದು ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ನಾನು ವೈಶ್ಯ, ನಾನು ಶೂದ್ರ, ನಾನು ಬ್ರಹ್ಮಚಾರಿ, ನಾನು ಗೃಹಸ್ಥ, ನಾನು ಸನ್ಯಾಸಿ, ನಾನು ವಾನಪ್ರಸ್ಥ, ನಾನು ಸ್ತ್ರೀ, ನಾನು ಪುರುಷ, ನಾನು ಭಾರತೀಯ, ನಾನು ಅಮೆರಿಕ. ಇದೆಲ್ಲ ನಮ್ಮ ದೇಹದ ಭಾವನೆ. ನಾವು ದೇಹದ ಭಾವನೆಯಿಂದ ಹೊರಗೆ ಬರಬೇಕು. ಎಲ್ಲಿ ತನಕ ನಾವು ಹೊರಗೆ ಬರುವುದಿಲ್ಲ, ನಮಗೆ ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗ್ಲಿಕ್ಕೆ ಆಗುದಿಲ್ಲ. ಜನರು ಹುಸಿ ವಿಷಯಗಳಲ್ಲಿ ಕಾಲ ಹರಣ ಮಾಡುತ್ತಿರುವುದನ್ನು ಭಕ್ತಿ ವೇದಾಂತರು ಬಲ್ಲರು. ಭಕ್ತಿ ವೇದಾಂತಗಳಿಗೆ ಗೊತ್ತುಂಟು ಎಂತ ಭಕ್ತಿ ವೇದಾಂತ ಅಂದ್ರೆ ಉನ್ನತ ಟೈಟಲ್, ಸನ್ಯಾಸಿಯಲ್ಲಿ ಪರಮಹಂಸ ಅಂದ್ರೆ ಅವರಿಗೆ ಗೊತ್ತುಂಟು ಬೇಡದ ರೀತಿಯಲ್ಲಿ ನಾವು ಕಾಲ ವೇಸ್ಟ್ ಮಾಡ್ತೇವೆ. ತಿಳುವಳಿಕೆ ಇಲ್ಲದ ಜನರು ದೇವೋತ್ತಮ ಪುರುಷನೊಂದಿಗೆ ತಮಗಿದ್ದ ಸಂಬಂಧವನ್ನು ಕಳೆದುಕೊಂಡಿದ್ದಾರೆ. ನಮ್ದು ಈಗ ಎಂತ ಆಗಿದೆ ಅಂದ್ರೆ ಸಂಬಂಧ ಕಳೆದುಕೊಂಡಿದೆ. ಹೇಗೆಂದ್ರೆ ಈಗ ಒಂದು ಸಣ್ಣ ಮಗು, 5 ವರ್ಷದ ಮಗು, ಒಬ್ಬ ಬಂದೆಂತ ಮಾಡ್ತಾರೆ, ಮಗುವನ್ನು ಕೊಂಡೋಗ್ತಾನೆ. ಮತ್ತೆ ತಂದೆ ಮತ್ತೆ ಮಗುಗೆ ಸಪರೇಟ್ ಆಗ್ತಾರೆ. ಮತ್ತೆ ಮಗು ಒಂದು 20 ವರ್ಷ ಆಗುವಾಗ ವಾಪಸ್ ಅದೇ ಜಾಗಕ್ಕೆ ಬರ್ತಾನೆ, ನೋಡ್ತಾನೆ, ಅವನಿಗೆಲ್ಲ ಗೊತ್ತಾಗ್ತದೆ. ಮತ್ತೆ ಸೀದಾ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಅಲ್ಲಿ ಅವನ ಫೋಟೋ ನೋಡ್ತಾನೆ. ನೋಡುವಾಗ ತಂದೆ ನೋಡ್ತಾನೆ, ಮತ್ತೆ ತಂದೆ ನೋಡ್ತಾನೆ, ತಂದೆ ಅಂತ ಕರೀತಾನೆ, ಅಪ್ಪ ಅಂತ ಕರೀತಾನೆ. ಆಗ ತಂದೆ ಖುಷಿಯಲ್ಲಿ ಮಗನನ್ನು ಹೋಗಿ ಆಲಿಂಗನ ಮಾಡ್ತಾನೆ.
ಅದೇ ರೀತಿ ನಮ್ದು ಕೂಡ ಈಗ ಸಂಬಂಧ ಕಳೆದು ಹೋಗಿದೆ. ನಮ್ಮನ್ನು ಯಾರು ಕೊಂಡೋದಲ್ಲ, ನಾವೇ ಎಂತಂದ್ರೆ ದಾರಿ ತಪ್ಪಿಸು. ನಾವು ಎಂತಂದ್ರೆ ನಮ್ಗೆ ಹೀಗೆ ಹೋದ್ರೆ ಸೀದಾ ಸ್ಟ್ರೇಟ್ ನಮ್ಗೆ ಉಂಟು, ಎಲ್ಲಿ ಗೋಲೋಕಕ್ಕೆ. ಆದ್ರೆ ನಮ್ಗೆ ಹೀಗೆ ಹೋಗ್ಲಿಕ್ಕೆ ಮನಸ್ಸಿರ್ಲಿಲ್ಲ, ನಾವು ಅಡ್ಡ ದಾರಿ ಹಿಡಿದು ನಾವೇ ಬಂದದ್ದು. ಯಾರು ನಮ್ಮನ್ನು ದಾರಿ ತಪ್ಪಿಸುದಲ್ಲ, ಇದು ನಾವು ನಮ್ಮ ಇದಕ್ಕೆ ನಾವೇ ಕಾರಣ. ನಾವು ಆದ್ರೆ ದೇವರಿಗೆ ಹೆಸರಾಗ್ತೇವೆ, ಇನ್ನೊಬ್ಬರಿಗೆ ಹೆಸರಾಗ್ತೇವೆ. ಇಲ್ಲ ಸರ್, ಕೃಷ್ಣ ನಮಗೆ ಫ್ರೀಡಮ್ ಕೊಟ್ಟಿದ್ದಾನೆ, ನಾವು ಫ್ರೀಡಮ್ ಅನ್ನು ಮಿಸ್ಯೂಸ್ ಮಾಡಿದ್ದೇವೆ, ಇಂದ್ರಿಯ ಸುಖಕ್ಕೆ ಯೂಸ್ ಮಾಡಿದ್ದೇವೆ, ಕೃಷ್ಣನ ಇದಕ್ಕೆ ಮಾಡಲಿಲ್ಲ. ಹಾಗಾಗಿ ನಾವೇ ಅದಕ್ಕೆ ಕಾರಣ. ಹಾಗಾಗಿ ಈಗ ಆ ಸಂಬಂಧವನ್ನು ವಾಪಸ್ ನಾವು ಕನೆಕ್ಟ್ ಮಾಡಬೇಕು. ತಿಳುವಳಿಕೆ ಇಲ್ಲ ಜನರು ದೇವೋತ್ತಮ ಪುರುಷನಿಗೆ ತಮಗಿದ್ದ ಸಂಬಂಧ ಕಳೆದುಕೊಂಡಿದ್ದಾರೆ. ನೋಡಿ, ದುಃಖದಲ್ಲಿ ಹೇಳ್ತಿದ್ದಾರೆ ಪ್ರಭುಪಾದ. ಅವರು ಅದನ್ನು ಮರಳಿ ಸ್ಥಾಪಿಸಿಕೊಳ್ಳುವಂತೆ ಮಾಡುವುದೇ ಭಕ್ತಿ ವೇದಾಂತರ ಕೆಲಸ. ಪ್ರಭುಪಾದದ ಕೆಲಸ ಅದೇ ಆಗಿತ್ತು. ನಮ್ಮ ಸಂಬಂಧವನ್ನು ವಾಪಸ್ ಕನೆಕ್ಟ್ ಮಾಡುವಂತದ್ದು ದೇವರಲ್ಲಿ ಇರುವ ಸಂಬಂಧ. ಜೀವೇರೆ ಸ್ವರೂಪ ನಿತ್ಯ ಕೃಷ್ಣ ದಾಸ್. ನಾವು ಕೃಷ್ಣನ ಸೇವಕರು, ಆದ್ರೆ ಈಗ ನಾವು ಮರ್ತಿದ್ದೇವೆ. ನಾವೀಗ ಯಜಮಾನರಾಗಿದ್ದೇವೆ. ನಾವು ಬೇರೆ ಬೇರೆ ರೀತಿಯಲ್ಲಿ ಸೇವೆ ಮಾಡ್ತಾ ಇದ್ದೇವೆ. ನಮ್ಮ ಇಂದ್ರಿಯಗಳ ಸೇವೆ ಮಾಡ್ತಿದ್ದೇವೆ, ನಮ್ಮ ಹೆಂಡತಿ ಸೇವೆ ಮಾಡ್ತಿದ್ದೇವೆ, ಹೆಂಡತಿ ಗಂಡನ ಸೇವೆ ಮಾಡ್ತಿದ್ದಾಳೆ, ಮತ್ತೆ ಮಕ್ಕಳ ಸೇವೆ ಮಾಡ್ತಿದ್ದೇವೆ, ಕುಟುಂಬದ ಸೇವೆ ಮಾಡ್ತಿದ್ದೇವೆ, ಬೇರೆ ಬೇರೆ ನಮ್ಮ ರಾಜ್ಯ ಜಿಲ್ಲೆ ಈ ರೀತಿ ದೇಶದ ಸೇವೆ ಮಾಡ್ತಿದ್ದೇವೆ. ಹಾಗಾಗಿ ಇದನ್ನೆಲ್ಲ ನಾವು ಬಿಡ್ಬೇಕು. ಸೇವೆ ನಾವು ಕೃಷ್ಣನ ಸೇವೆ ಮಾಡ್ಬೇಕು. ಯಾಕೆಂದ್ರೆ ಈ ಯಾವ ಸೇವೆಯಿಂದ ನಮ್ಗೆ ಜನ್ಮ ಮೃತ್ಯು ಜರವ್ಯಾಧಿ ನಮ್ಗೆ ಬಿಡುಗಡೆ ಸಿಗುವುದಿಲ್ಲ. ಸೇವೆ ಮಾಡುದಿದ್ರೆ ಕೃಷ್ಣನ ಸೇವೆ ಮಾಡ್ಬೇಕು. ಒಂದೇ ಪರಿಹಾರ. ಈ ಜನ್ಮ ಮೃತ್ಯು ಜರವ್ಯಾಧಿಯಿಂದ ಹೊರಗೆ ಬರ್ಲಿಕ್ಕೆ ಪರಿಹಾರ ಅಂದ್ರೆ ಕೃಷ್ಣನ ಸೇವೆ ಮಾಡ್ಬೇಕು. ಜೀವೇರ ಸ್ವರೂಪಾಯ್ ನಿತ್ಯ ಕೃಷ್ಣ ದಾಸ್. ನಾವು ಕೃಷ್ಣನ ಸೇವಕರು. ಹಾಗೆ ಪ್ರಭುಪಾದ ಇಲ್ಲಿ ಅದನ್ನು ಹೇಳ್ತಿದ್ದಾರೆ. ಅವರು ಅದನ್ನು ಮರಳಿ ಸ್ಥಾಪಿಸಿಕೊಳ್ಳುವಂತೆ ಮಾಡುವಂತೆ ಭಕ್ತಿ ವೇದಾಂತ ಕೆಲಸ. ಹಾಗಾಗಿ ಈ ಭಕ್ತಿ ವೇದಾಂತಿಗಳು ಅವರ ಕೆಲಸ ಇದೆ. ಅಂತ ಕೆಲಸ ಫಲವಾಗಿ ಪೂರ್ಣ ವಿಸ್ಮೃತಿಯಲ್ಲಿ ಮುಳುಗಿ ಹೋದ ಆತ್ಮನು ಮತ್ತೆ ಆಧ್ಯಾತ್ಮಿಕ ಜೀವನದ ಎತ್ತರಕ್ಕೆ ಏರುತ್ತಾನೆ. ಈಗ ನಾವು ಮುಳುಗಿ ಹೋಗಿದ್ದೇವೆ. ಎಲ್ಲಿ? ಇಂದ್ರಿಯ ಸುಖದಲ್ಲಿ ಒಳಗೆ ಹೋಗಿದ್ದೇವೆ, ತುಂಬಾ ಡೀಪ್ ಹೋಗಿದ್ದೇವೆ. ಈ ಗಟರ್ ಹೇಳ್ತೇವಲ್ಲ, ಕೊಳಕು, ಆ ಗಟ್ಟರಲ್ಲಿ ಇದ್ದೇವೆ ನಾವು ಈಗ. ಈ ಭಕ್ತಿ ವೇದಾಂತಿಗಳು ನಮ್ಗೆ ಎಂತ ಮಾಡ್ತಿದ್ದಾವೆ? ಅವರು ನಾವು ಗಟ್ಟರಲ್ಲಿ ಇದ್ರೂ ಕೂಡ ನಮ್ಗೆ ಕೈ ಕೊಡ್ತಾ ಇದ್ದಾರೆ, ಮೇಲೆ ಬಾ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಗೆ ಬರ್ಲಿಕ್ಕೆ ಮನಸ್ಸಿಲ್ಲ. ಇದು ನಮ್ಮ ಕಂಡೀಷನ್. ನಾವು ಗಟ್ಟರಲ್ಲೇ ಮಲಗಲಿಕ್ಕೆ ಸಿದ್ಧ, ಆದ್ರೆ ನಮ್ಗೆ ಮೇಲೆ ಬರ್ಲಿಕ್ಕೆ ನಮ್ಗೆ ಮನಸ್ಸಿಲ್ಲ. ಇದು ನಮ್ಮ ಕಂಡೀಷನ್. ಆದ್ರೆ ಭಕ್ತಿ ವೇದಾಂತಿಗಳು ತುಂಬಾ ಅಂದ್ರೆ ತುಂಬಾ ದಯಾಮಯ. ನಮ್ಮನ್ನು ಅವ್ರಿಗೆ ಗೊತ್ತುಂಟು ನಾವು ಗಟ್ಟರಲ್ಲಿ ಇದ್ದೇವೆ ಅಂತ, ಆದ್ರೂ ಕೂಡ ನಮ್ಗೆ ಕೈ ಕೊಡ್ತಾ ಇದ್ದಾರೆ. ಇದು ಅವರ ಕಂಡೀಷನ್. ಅಂತ ಕೆಲಸ ಫಲವಾಗಿ ಪೂರ್ಣ ವಿಸ್ಮೃತಿಯಲ್ಲಿ ಮುಳುಗಿ ಹೋಗುತ್ತಾ ಆತ್ಮನು ಮತ್ತೆ ಆಧ್ಯಾತ್ಮಿಕ ಜೀವನದ ಎತ್ತರಕ್ಕೆ ಏರುತ್ತಾನೆ. ಜನಸಾಮಾನ್ಯರು ಭಕ್ತಿ ವೇದಾಂತರಿಂದ ದೀಕ್ಷೆ ಪಡೆದು ದಿವ್ಯ ಸಾಕ್ಷಾತ್ಕಾರ ಮಾರ್ಗದಲ್ಲಿ ಕ್ರಮೇಣ ಪ್ರಗತಿ ಸಾಧಿಸುತ್ತಾರೆ. ಹಾಗಾಗಿ ಮತ್ತೆಂತ ಆಗ್ತದೆ? ನಾವು ಭಕ್ತಿಯಲ್ಲಿ ಪ್ರೋಗ್ರೆಸ್ ಆದ್ರೆ ನಮ್ಗೆ ಅವರು ದೀಕ್ಷೆ ಕೊಡ್ತಾರೆ, ಈ ಭಕ್ತಿ ವೇದಾಂತಿಗಳು. ಆ ಬಾಲಕನು ಆತ್ಮ ಸಮಯವನ್ನು ಗಳಿಸಿಕೊಳ್ಳುವ ಮುಂಚೆಯೇ ಬಾಲ್ಯದ ಆಟ ಪಾಠಗಳಿಂದ ಬೇರ್ಪಡುವ ಮೊದಲೇ ಅವನಿಗೆ ವೇದಾಂತಿಗಳು ದೀಕ್ಷೆ ಇದ್ದರು. ನೋಡಿ, ಆ ಒಂದು ಸಣ್ಣ ಪ್ರಾಯದಲ್ಲಿ ದೀಕ್ಷೆ ಸಿಕ್ಕಿದ್ದು ಯಾರಿಗೆ? ನಾರದ ಮುನಿಗೆ. ಪ್ರಭುಪಾದ ಹೇಳ್ತಾರೆ, ನಾವು ಇದನ್ನು ಎಷ್ಟು ಜನ್ಮದಿಂದ ಕೂಡ, ಅಂದ್ರೆ 1000 ಜನ್ಮ ನಾವು ತೆಗೆದು ಕೂಡ ಇಂಥ ಆಪರ್ಚುನಿಟಿ ಯಾರಿಗೆ ನಾರದ ಮುನಿಗೆ ಸಿಕ್ಕಿದಂತ ಆಪರ್ಚುನಿಟಿ ನಮಗೆ ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ. ಆ ಸಣ್ಣ ಬಾಲಕರಿಗೆ ದೀಕ್ಷೆ ಸಿಕ್ತು. ನಾವೀಗ ಪ್ರಾಯ ಆಗಿ ಮುದುಕರಾಗಿದ್ದೇವೆ, ಆದ್ರೂ ಕೂಡ ನಮ್ಗೆ ಈ ಸಿಗ್ಲಿಲ್ಲ. ಯಾಕೆಂದ್ರೆ ಅವರು ಅಷ್ಟು ಪುಣ್ಯ ಮಾಡಿದ್ದಾರೆ. ಈ ಭಕ್ತಿ ವೇದಾಂತಿಗಳಿಂದ ದೀಕ್ಷೆ ಪಡಿಬೇಕಿದ್ರೆ ನಾರದ ಮುನಿ ಎಷ್ಟು ಪುಣ್ಯ ಮಾಡಿರ್ಬೇಕು ಆ ಸಣ್ಣ ಪ್ರಾಯದಲ್ಲಿ. ನೋಡಿ, ಬೇರ್ಪಡುವ ಮೊದಲೇ ಅವನಿಗೆ ವೇದಾಂತವಾದಿಗಳು ದೀಕ್ಷೆ ಇತ್ತರು. ಆದರೆ ದೀಕ್ಷೆಗೆ ಮುಂಚೆ ಆ ಬಾಲಕನು ಶಿಸ್ತಿನ ಜೀವನದಲ್ಲಿ ಮುಂದುವರಿದನು. ಹಾಗಾಗಿ ನೋಡಿದ್ರು ದೀಕ್ಷೆ ಮುಂಚೆ ಹೇಗಿದ್ದ ಅಂತ. ಆ ನೋಡಿ ಮತ್ತೆ ದೀಕ್ಷೆ ಕೊಟ್ಟದ್ದು. ಒಟ್ಟು ದೀಕ್ಷೆ ಕೊಡುದಲ್ಲ, ನಮ್ಮ ಬಿಹೇವಿಯರ್ ನೋಡ್ತಾರೆ. ಈಗ ನಮ್ಮ ಇಸ್ಕಾನ್ ಅಲ್ಲಿ ಕೂಡ 2 ವರ್ಷ ಬಿಹೇವಿಯರ್ ನೋಡ್ತಾರೆ. ಮತ್ತೆ ಜಪ ಮಾಡಬೇಕು, ಮತ್ತೆ ತುಂಬಾ ಅಂದ್ರೆ ಶಾಸ್ತ್ರದ ಬಗ್ಗೆ ತುಂಬಾ ಸೀರಿಯಸ್ ಆಗ್ಬೇಕು ಭಕ್ತಿಯಲ್ಲಿ. ಮತ್ತೆ ಅದನ್ನು ನೋಡಿ ಮತ್ತೆ ಕೊಡುವುದು, ಹಾಗೆ ಒಟ್ಟು ಕೊಡುವುದಲ್ಲ. ಹಾಗಾಗಿ ಇಲ್ಲಿ ಅವನ 5 ವರ್ಷದ ಬಾಲಕನ ಸೀರಿಯಸ್ನೆಸ್ ನೋಡಿದರು ಈ ಭಕ್ತಿ ವೇದಾಂತಿಗಳು, ಮತ್ತೆ ಕೊಟ್ರು ಅವನಿಗೆ. ಆದ್ರೆ ದೀಕ್ಷೆಗೆ ಮುಂಚೆ ಆ ಬಾಲಕನ ಶಿಸ್ತಿನ ಜೀವನದಲ್ಲಿ ಮುಂದುವರಿದವು. ಭಕ್ತಿ ಸೇವೆಯಲ್ಲಿ ಪ್ರಗತಿ ಸಾಧಿಸಬೇಕು ಎನ್ನುವವನಿಗೆ ಇದು ಬಹಳ ಮುಖ್ಯವಾದದ್ದು. ನೋಡಿ, ನಿಮ್ಗೆ ಭಕ್ತಿ ಸೇವೆಯಲ್ಲಿ ನಿಮ್ಗೆ ಪ್ರೋಗ್ರೆಸ್ ಆಗ್ಬೇಕಿದ್ರೆ ನೀವು ಶಿಸ್ತಿನ ಜೀವನ ನಡೆಸಬೇಕು. ಎಂತ ಶಿಸ್ತಿನ ಜೀವನ? ಜಪ ಮಾಡುವಂತದ್ದು, ಕ್ಲಾಸ್ ಕೇಳುವಂತದ್ದು, ಮತ್ತೆ ಭಕ್ತರ ಜೊತೆ ಸಾಧು ಸಂಘ ಮಾಡುವಂತದ್ದು, ಮತ್ತೆ ಸೇವೆ ಮಾಡುವಂತದ್ದು, ಇದೆಲ್ಲ ನಾವು ಮಾಡ್ಬೇಕು. ಇದು ಮತ್ತೆ ನಾವು ಶಾಸ್ತ್ರವನ್ನು ಓದ್ಬೇಕು.
ಇದೆಲ್ಲ ನಮ್ಮ ಶಿಸ್ತು. ಹಾಗಾಗಿ ನಮ್ಗೆ ಭಕ್ತಿಯಲ್ಲಿ ಮುಂದೆ ಹೋಗ್ಬೇಕಿದ್ರೆ ಇದನ್ನ ನಾವು ಮಾಡ್ಬೇಕು. ಇದು ಬಹಳ ಮುಖ್ಯವಾದದ್ದು. ವರ್ಣಾಶ್ರಮ ಧರ್ಮದ ಪ್ರಕಾರ 5 ವರ್ಷ ಕಳೆದ ಚಿಕ್ಕ ಹುಡುಗರನ್ನು ಬಾಳಿನ ಆರಂಭದಲ್ಲಿ ಗುರುವಿನ ಆಶ್ರಮಕ್ಕೆ ಕಳುಹಿಸಲಾಗುತ್ತದೆ. ಹೇಗಂದ್ರೆ ಹಿಂದಿನ ಕಾಲದಲ್ಲಿ, ಈಗ ನೋಡಿ ನಮ್ಮ ಸೋಕಾಲ್ಡ್ ಎಜುಕೇಶನ್ ಬೋಗಸ್ ಅಂದ್ರೆ ಏನು ಆತ್ಮ ಸಾಕ್ಷರದ ಬಗ್ಗೆ ಏನು ಕಲಿಸುವುದಿಲ್ಲ. ಅವರನ್ನು 23 ವರ್ಷ ಆದ ಕೂಡಲೇ, ಎಜುಕೇಶನ್ ಆದ ಕೂಡಲೇ ಅವರನ್ನು ಒಂದು ಪ್ರಾಣಿಯಾಗಿ ಮಾಡುವಂಥದ್ದು. ಏನು ಗೊತ್ತಿಲ್ಲ, ಆತ್ಮ ಎಂತ ಗೊತ್ತಿಲ್ಲ, ಪರಮಾತ್ಮ ಯಾರಂತ ಗೊತ್ತಿಲ್ಲ, ಪ್ರಕೃತಿ ಇದು ಯಾವುದು ಜ್ಞಾನವೇ ಇಲ್ಲ. ನಾವು ದೊಡ್ಡ ಫೀಸ್ ಹೇಗೆಂದ್ರೆ ಮೆಟ್ರೋ ಸಿಟೀಸ್ ಅಲ್ಲಿ ತಿಂಗಳಿಗೆ 1 ಲಕ್ಷ ಫೀಸ್ ಹಾಕ್ತಾರೆ ಮಕ್ಕಳ ಎಜುಕೇಶನ್ಗೆ. ಈ ಬಾಂಬೆಯಲ್ಲಿ ಒಂದು ಸ್ಕೂಲ್ ಉಂಟು, ಅಲ್ಲಿ ಮಿನಿಮಮ್ 6-7 ಮಕ್ಕಳಿರುವಂತದ್ದು. ವರ್ಷಕ್ಕೆ ಸ್ಟಾರ್ಟಿಂಗ್ ಎಷ್ಟು ಕೊಡ್ಬೇಕು, ಮತ್ತೆ ತಿಂಗಳಿಗೆ 1 ಲಕ್ಷ ಕೊಡ್ಬೇಕು. ಎಜುಕೇಶನ್ ಅಂತ ಅಮೇರಿಕನ್ ಸಿಲೆಬಸ್. ನಮ್ಗೆ ಅಮೇರಿಕನ್ ಅನ್ನು ಫಾಲೋ ಮಾಡ್ಲಿಕ್ಕೆ ಇಚ್ಛೆ, ನಮ್ಗೆ ಅಮೇರಿಕನ್ಸ್ ಮಲ್ಲ ತಿನ್ಲಿಕ್ಕೆ ಇಚ್ಛೆ. ಈ ರೀತಿ ಉಂಟು. ಏನು ಹೇಳಲಿಕ್ಕೆ ಅಂದ್ರೆ ಎಷ್ಟು ಕೆಟ್ಟು ಹೋಗಿದೆ ಅಂದ್ರೆ ಸಮಾಜ. ನೋಡಿ ಹಿಂದಿನ ಕಾಲದಲ್ಲಿ ನೋಡಿ, ವರ್ಣಾಶ್ರಮದ ಪ್ರಕಾರ 5 ವರ್ಷದ ಕಳೆದ ಚಿಕ್ಕ ಹುಡುಗರನ್ನು ಬಾಳಿನ ಆರಂಭದಲ್ಲಿ ಗುರುವಿನ ಆಶ್ರಮಕ್ಕೆ ಕಳಿಸಲಾಗುತ್ತದೆ. ಈಗ ಪ್ರಭುಪಾದ ಹೇಳ್ತಾರೆ, ಈ ಸೋಕಾಲ್ಡ್ ಟೀಚರ್ಸ್ ಕೂಡ ಚೀಟರ್ಸ್ ಅಂತೆ. ಸೋಕಾಲ್ಡ್ ಶಾಲೆಯಲ್ಲಿ ಕಲಿಸುವ ಟೀಚರ್ಸ್ ಕೂಡ ಚೀಟರ್ಸ್. ಯಾಕಂದ್ರೆ ಅವರಿಗೆ ಕೂಡ ಆತ್ಮದ ಬಗ್ಗೆ ಗೊತ್ತಿಲ್ಲ. ದೊಡ್ಡ ಹುದ್ದೆಯಲ್ಲಿ ಇದ್ದಾರೆ, ಟೀಚರ್ಸ್ ಅಂತ ಇದ್ದಾರೆ, ಅವ್ರು ಟೀಚರ್ಸ್ ಅಲ್ಲ, ಅವರು ಚೀಟರ್ಸ್. ಪ್ರಭುಪಾದ ಹೇಳ್ತಾರೆ, ಟೀಚರ್ ಅಂದ್ರೆ ಅವನಿಗೆ ಗೊತ್ತಿರ್ಬೇಕು, ನಾನು ಯಾರು, ನಾನು ದೇವರ ಆತ್ಮ, ಪರಮಾತ್ಮ ಯಾರು, ಇದೆಲ್ಲ ಅವನಿಗೆ ಗೊತ್ತಿರ್ಬೇಕು. ಅವನೇ ನಿಜವಾದ ಟೀಚರ್. ಅವನಿಗೆ ಆತ್ಮ ಸಾಕ್ಷಾತ್ಕಾರ ಆಗಿರ್ಬೇಕು ಟೀಚರ್ ಅಂದ್ರೆ. ಆದ್ರೆ ಯಾರಿಗೂ ಸೋಕಾಲ್ಡ್ ಈಗ ಟೀಚರ್ ಅಂತ ಇದ್ದಾರೆ, ಅವರು ಟೀಚರ್ ಅಲ್ಲ, ಚೀಟರ್ಸ್. ಪ್ರಭುಪಾದ ಹೇಳ್ತಾರೆ, ದೋಸ್ ಆರ್ ಚೀಟರ್ಸ್, ಮೋಸ ಮಾಡುವವರು. ಅವರಿಗೆ ಗೊತ್ತಿಲ್ಲ. ಮತ್ತೆ ಅವ್ರು ಎಂತ ಕಲಿಸುವಂತ ಮಕ್ಕಳಿಗೆ? 3 ವರ್ಷದ ಮಗುವನ್ನು ಬೇಬಿ ಸಿಟ್ಟಿಂಗ್ ಆಗ್ತಾರೆ. ನರ್ಸರಿ, LKG, UKG, ಮತ್ತೆ ಪ್ರೈಮರಿ, ಹೈಯರ್ ಎಜುಕೇಶನ್, ಮತ್ತೆ PUC, ಮತ್ತೆ ಬೇರೆ ಉಂಟು. ಆದ್ರೆ ಎಲ್ಲಿ ಎಂತ 23 ವರ್ಷ ಆದ್ಮೇಲೆ ಅವನನ್ನು ಕೇಳಿ, ನಾ ದೇವತಂಬರ ವರ್ಷ ಯಾರು ದೇವತಂಬರ ವರ್ಷ, ಇದು ಯೂಸ್ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾವು ಮಕ್ಕಳನ್ನು ಎಂತ ಮಾಡಿಸುವಂತದ್ದು? ಮಕ್ಕಳನ್ನು ಒಂದು ಒಳ್ಳೆಯ ಪ್ರಾಣಿ ಮಾಡುವಂಥದ್ದು ಅಷ್ಟೇ. ಪ್ರಾಣಿಗಳಿಗೆ ಕೂಡ ಗೊತ್ತಿಲ್ಲ. ಪ್ರಾಣಿಗಳಿಗೆ ಆದ್ರೆ ಎಕ್ಸ್ಕ್ಯೂಸ್ ಉಂಟು, ಪ್ರಾಣಿಗಳಿಗೆ ದೇವರ ಬಗ್ಗೆ ಗೊತ್ತಿಲ್ಲ, ಓಕೆ ಎಕ್ಸ್ಕ್ಯೂಸ್ ಉಂಟು. ಯಾಕಂದ್ರೆ ಪ್ರಾಣಿ ಆದ್ರೆ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ. ಮನುಷ್ಯ ಜನ್ಮದಲ್ಲಿ ನಾವು ಅದನ್ನೇ ಮಾಡಿದ್ರೆ ನಮ್ಗೆ ಮತ್ತೆ ಪ್ರಾಣಿಗಳಿಗೆ ಏನು ವ್ಯತ್ಯಾಸ ಇಲ್ಲ. ನಾವು ಹಾಗೆ ಮಾಡಬಾರ್ದು. ಎಸ್, ವರ್ಣಾಶ್ರಮದ ಪ್ರಕಾರ 5 ವರ್ಷ ಕಳೆದ ಚಿಕ್ಕ ಹುಡುಗರನ್ನು ಬಾಳಿನ ಆರಂಭದಲ್ಲಿ ಗುರುವಿನ ಆಶ್ರಮಕ್ಕೆ ಕಳಿಸಲಾಗುತ್ತದೆ. ಅಲ್ಲಿ ಅವರು ಬ್ರಹ್ಮಚಾರಿಗಳಾಗ್ತಾರೆ. ನೋಡಿ, ಬ್ರಹ್ಮಚರ್ಯ ಟ್ರೈನಿಂಗ್. ಈಗ ಎಂತ ಟ್ರೈನಿಂಗ್, ಬ್ರಹ್ಮಚರ್ಯ ಟ್ರೈನಿಂಗ್ ಬಿಡಿ. ಪ್ರಭುಪಾದ ಹೇಳ್ತಾರೆ, ಇಫ್ ಎ ಪರ್ಸನ್ ಈಸ್ ಎ ಗುಡ್ ಬ್ರಹ್ಮಚಾರಿ ದೆನ್ ಹಿ ವಿಲ್ ಬಿಕಮ್ ಗುಡ್ ಗೃಹಸ್ಥ. ಒಳ್ಳೆ ಬ್ರಹ್ಮಚಾರಿ ಆದ್ರೆ ಒಳ್ಳೆ ಗೃಹಸ್ಥ ಆಗ್ತಾರೆ. ಈಗ ಬ್ರಹ್ಮಚರ್ಯ ಟ್ರೈನಿಂಗೇ ಇಲ್ಲ. ಸಣ್ಣ 7-8 ವರ್ಷದ ಮಕ್ಕಳು ಎಲ್ಲ ಅಂದ್ರೆ ಅವರಿಗೆ ಎಂತ ಹೇಳುವಂತದ್ದು, ಈ ಸೆಕ್ಸ್ ರಿಲೇಟೆಡ್ ಮಾತಾಡ್ತಾರೆ. ಶಾಲೆಯಲ್ಲಿ ಕೂಡ ಒಟ್ಟಿಗೆ ಕೋ ಎಜುಕೇಶನ್, ಒಟ್ಟಿಗೆ ಕೂತ್ಕೊಳ್ತಾರೆ. ಇದು ಎಲ್ಲಿ ಬ್ರಹ್ಮಚರ್ಯ ಟ್ರೈನಿಂಗೇ ಇಲ್ಲ. ಮತ್ತೆ ಟಿವಿಯಲ್ಲಿ ಬರುವುದು ಅದೇ, ಪಿಕ್ಚರ್ ಅಲ್ಲಿ ಬರುವುದು ಅದೇ. ತಂದೆ ತಾಯಿ ನೋಡ್ತಾರೆ, ಅವರು ಕೂಡ ನೋಡ್ತಾರೆ. ಹಾಗಾಗಿ ಬ್ರಹ್ಮಚರ್ಯ ಟ್ರೈನಿಂಗೇ ಇಲ್ಲ. ಆಶ್ರಮದಲ್ಲಿ ಹುಡುಗರಿಗೆ ಈ ವಿಷಯವನ್ನು ವ್ಯವಸ್ಥಿತವಾಗಿ ಕಲಿಸಲಾಗುತ್ತದೆ. ಈ ರೀತಿ ಇತ್ತು ಆಶ್ರಮದಲ್ಲಿ. ಅವರು ರಾಜನ ಮಕ್ಕಳೇ ಆಗ್ಲಿ ಅಥವಾ ಸಾಮಾನ್ಯ ನಾಗರಿಕ ಮಕ್ಕಳೇ ಆಗ್ಲಿ, ಅವರ ನಡುವೆ ವ್ಯತ್ಯಾಸ ಮಾಡುವುದಿಲ್ಲ. ಈಗ ನೋಡಿ, ಈಗ ಒಬ್ಬ ತುಂಬಾ ಶ್ರೀಮಂತನ ಮಗ ಆದ್ರೆ ಅವನಿಗೆ ಸ್ಕೂಲೇ ಬೇರೆ, ಅಲ್ಲಿ ಫೀಸ್ ಜಾಸ್ತಿ. ಒಬ್ಬ ಕೂಲಿ ಕೆಲಸದವನ ಮಗ ಅವ ಹೋಗುವಂತ ಸರ್ಕಾರಿ ಶಾಲೆಗೆ ಎಷ್ಟು ವ್ಯತ್ಯಾಸ ಉಂಟು. ಅದು ನಾವು ಹೇಳ್ತೇವೆ ವ್ಯತ್ಯಾಸ ಇಲ್ಲ ಅಂತ. ಈಗ ಶ್ರೀಮಂತನ ಮಗ ಅವನನ್ನು ಈ ಶಾಲೆಗೆ ಸೇರಿಸ್ತಾರ, ಒಟ್ಟಿಗೆ ಕೂರಿಸ್ತಾರ? ಇಲ್ಲ, ಇಮಿಡಿಯೇಟ್ ತಂದೆ ನೆಕ್ಸ್ಟ್ ದಿವಸ ಬಂದು ಅವನೊಟ್ಟಿಗೆ ಕೂತ್ಕೊಳ್ಬೇಡ. ಯಾಕೆಂದ್ರೆ ಅವ ದೇಹದ ಭಾವನೆಯಲ್ಲಿ ಇದ್ದಾನೆ. ಹಿಂದಿನ ಕಾಲದಲ್ಲಿ ಹಾಗಿರ್ಲಿಲ್ಲ. ಯಾವುದೇ ಮಗುವನ್ನು, ರಾಜನ ಮಗ ಆಗ್ಲಿ ಸಾಮಾನ್ಯ ಮಗ ಆಗ್ಲಿ, ಅವರನ್ನು ಗುರುಕುಲಕ್ಕೆ ಕಳಿಸುವಂಥದ್ದು. ಅಲ್ಲಿ ಭೇದ ಭಾವ ಇರಲಿಲ್ಲ. ಮತ್ತೆ ನಾವು ಹೇಳ್ತೇವೆ ಭೇದ ಭಾವ ಇಲ್ಲ ಅಂತ. ಭೇದ ಭಾವ ಈಗ ಕೂಡ ಉಂಟು, ನಾವು ಹೇಳುದು. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇದು ಇಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಅವನು ಜನ್ಮ ಯಾವುದೇ ಇರಲಿ, ಕೀಳು ಜನ್ಮ ಇರಲಿ,
ಆ ಭಕ್ತಿಗೆ ಬಂದ ಮೇಲೆ ಅವನ ಸಾಧು. ಯಾಕಂದ್ರೆ ಜನ್ಮ ಮುಖ್ಯವಲ್ಲ, ಜನ್ಮನ ಜಾಯತೆ ಶೂದ್ರ, ಇದನ್ನು ನಾವು ತಿಳಿಬೇಕು. ಅವರು ರಾಜನ ಮಕ್ಕಳೇ ಆಗಿರಲಿ ಅಥವಾ ಸಾಮಾನ್ಯ ನಾಗರಿಕ ಮಕ್ಕಳೇ ಆಗಲಿ ಅವರ ನಡುವೆ ವ್ಯತ್ಯಾಸ ಮಾಡುವುದಿಲ್ಲ. ಈ ತರಬೇತಿ ಕಡ್ಡಾಯವಾಗಿರುತ್ತದೆ. ನೋಡಿ, ಇದು ಕಡ್ಡಾಯ. ಅದರ ಉದ್ದೇಶ ಕೇವಲ ಒಳ್ಳೆಯ ಪ್ರಜೆಗಳನ್ನು ರೂಪಿಸುವುದಷ್ಟೇ ಆಗಿರಲಿಲ್ಲ. ಪ್ರತಿ ಹುಡುಗನು ಮುಂದೆ ತನ್ನ ಜೀವನದಲ್ಲಿ ಸಾಧಿಸಬೇಕಾದ ಆಧ್ಯಾತ್ಮಿಕ ಅರಿವಿನ ದೃಷ್ಟಿಯಲ್ಲಿ ಇಟ್ಟದ್ದಾಗಿತ್ತು. ಅಂದ್ರೆ ಇದು ಎಂತ, ಈಗ ಜನರೆಲ್ಲ ಹೇಳುವುದು ಒಳ್ಳೆ ಪ್ರಜೆ ಆಗ್ಬೇಕು, ಒಳ್ಳೆ ಪ್ರಜೆ ಆಗ್ಬೇಕು, ನಮ್ಗೆ ಬೇಸಿಂದ ಆಗ್ಬೇಕು. ಈಗ ಹೇಗಂದ್ರೆ ಒಂದು ಬಿಲ್ಡಿಂಗ್ 100 ಸ್ಟೋರಿ ಬಿಲ್ಡಿಂಗ್, 100 ಸ್ಟೋರಿ ಬಿಲ್ಡಿಂಗ್ ಗಟ್ಟಿಯಾಗಿ ಇರ್ಬೇಕಿದ್ರೆ ಫೌಂಡೇಶನ್ ಗಟ್ಟಿಯಾಗಿರ್ಬೇಕು. ಫೌಂಡೇಶನ್ ಗಟ್ಟಿ ಆಗದೆ 100 ಸ್ಟೋರಿ ಬಿಲ್ಡಿಂಗ್ ಗಟ್ಟಿ ಆಗುದಿಲ್ಲ. ಅದೇ ರೀತಿ ನಮ್ದು ಇನಿಷಿಯಲ್ ಹಿಂದಿನ ಕಾಲದಲ್ಲಿ ಈ ಗುರುಕುಲ ಎಜುಕೇಶನ್ ಅವನನ್ನು ಒಂದು ಒಳ್ಳೆ ಎಂತ ಹೇಳುದು ನಾಗರಿಕ ಅಂದ್ರೆ ಆಧ್ಯಾತ್ಮಿಕ ಅವನಿಗೆ ಗೊತ್ತಿತ್ತು. ಮತ್ತೆ ಅವ ಎಷ್ಟೇ ದೊಡ್ಡವರಾಗಿ ಅವ ಸರಿಯಾಗಿರ್ತಾನೆ. ಈಗ ನೋಡಿ ಸ್ವಚ್ಛ ಭಾರತ್, ನಾನು ಅಪ್ರಿಷಿಯೇಟ್ ಮಾಡ್ತೇನೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ 6 ವರ್ಷದಿಂದ ಇದನ್ನು ಅಭಿಯಾನ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಪ್ರಭುಪಾದ್ 70s ಅಲ್ಲಿ 66 ಅಲ್ಲಿ ಸ್ವಚ್ಛ ಎಲ್ಲಿ ಒಳಗೆ ಸ್ವಚ್ಛ ಆಗ್ಬೇಕಂತ ಪ್ರಭುಪಾದ್ ಹೇಳಿದ್ರು. 54 ವರ್ಷದ ಹಿಂದೆ ಒಳಗೆ ಸ್ವಚ್ಛ ಆದ್ರೆ ಆಟೋಮೆಟಿಕ್ ಹೊರಗೆ ಸ್ವಚ್ಛ ಆಗ್ತದೆ. ಹಾಗಾಗಿ ಈಗ ಎಜುಕೇಶನ್ ಜನರನ್ನು ಒಳಗೆ ಸ್ವಚ್ಛ ಮಾಡುವುದಿಲ್ಲ, ಮತ್ತೆ ಅವರು ಪ್ರಾಣಿಗಳಾಗುವಂಥದ್ದು. ಹಾಗಾಗಿ ಒಳಗೆ ಸ್ವಚ್ಛ ಆಗ್ಬೇಕು. ಒಳಗೆ ಸ್ವಚ್ಛ ಆದ್ರೆ ಇದು ಮಾಡ್ತಾ ಇತ್ತು ಎಂತ ಹೇಳುವುದು, ಪ್ರತಿ ಹುಡುಗನು ಮುಂದೆ ತನ್ನ ಜೀವನದಲ್ಲಿ ಸಾಧಿಸಬೇಕು ಆಧ್ಯಾತ್ಮಿಕ ಅರಿವನ್ನು ದೃಷ್ಟಿಯಲ್ಲಿ ಇಟ್ಟು. ಎಲ್ಲರಿಗೂ ಗೊತ್ತಿತ್ತು ಆಧ್ಯಾತ್ಮಿಕ ಅಂತ. ಯಾಕಂದ್ರೆ ಗುರುಕುಲದಲ್ಲಿ ಅಂತ ಟ್ರೈನಿಂಗ್ ಇತ್ತು. ವರ್ಣಾಶ್ರಮ ವ್ಯವಸ್ಥೆಯನ್ನು ಪಾಲಿಸುತ್ತಿದ್ದ ಮಕ್ಕಳಿಗೆ ಇಂದ್ರಿಯ ಭೋಗದ ಹೊಣೆ ಗೇಡಿ ಜೀವನವು ಗೊತ್ತೇ ಇರಲಿಲ್ಲ. ನೋಡಿ, ಅವರಿಗೆ ಇಂದ್ರಿಯ ಭೋಗ ಎಂತಂದು ಗೊತ್ತಿರಲಿಲ್ಲ. ಆದ್ರೆ ಈಗ ಆಧ್ಯಾತ್ಮಿಕ ಜ್ಞಾನ ಎಂತಂದು ಗೊತ್ತಿಲ್ಲ. ಅಪೋಸಿಟ್, ಕ್ವೈಟ್ ಅಪೋಸಿಟ್. ಜೀವನ ಗೊತ್ತೇ ಇರಲಿಲ್ಲ. ಬಾಲಕನು ತಂದೆಯಿಂದಾಗಿ ತಾಯಿಯ ಗರ್ಭವನ್ನು ಸೇರುವ ಮೊದಲೇ ಆಧ್ಯಾತ್ಮಿಕ ತುಡಿತವನ್ನು ಪಡೆಯುವ ಜೀವನ ಕ್ರಮವಿತ್ತು. ಅಂದ್ರೆ ಇದು ಕೇಳುವಂಥದ್ದು ಗರ್ಭದಾನ ಸಂಸ್ಕಾರ. ಅಂದ್ರೆ ಸ್ಟಾರ್ಟಿಂಗ್ ಗರ್ಭದಾನ ಸಂಸ್ಕಾರ ಅಂದ್ರೆ ಮದುವೆ ಆಗೋ ಮುಂಚೆ ಅಂದ್ರೆ ಇಬ್ಬರು ಕೃಷ್ಣ ಪ್ರಜ್ಞೆ ಇತ್ತು. ಮತ್ತೆ ಈ ರೀತಿ ಮದುವೆ ಆಗುವಂಥದ್ದು, ಯಾವಾಗ ಮಾಡಿದ ಸೆಕ್ಸ್ ಮಾಡಿದ್ರೆ ಈ ರೀತಿ ಮಗು ಆಗುವಂಥದ್ದು, ಮಗು ಕೂಡ ಕೃಷ್ಣ ಪ್ರಜ್ಞೆ ಆಗುವಂಥದ್ದು, ಇದೆಲ್ಲ ಇತ್ತು ಸಂಸ್ಕಾರ. ಈಗ ಅದು ಕೂಡ ಇಲ್ಲ. ಯಾಕಂದ್ರೆ ಇಬ್ಬರು ಈಗ ಎಂತ ಫ್ಯಾಷನ್ ಎಂತ ಬಂದಿದೆ ಅಂದ್ರೆ ಮದುವೆ ದಿವಸ ಕುಡಿಯುವಂಥದ್ದು, ಕುಡಿದ್ರೆ ಮಗು ಕೂಡ ಅಂತದೆ ಎಂತ ಹೇಳುವಂಥದ್ದು, ಲೋವೆಸ್ಟ್ ಮಗು ಹುಡ್ತದೆ ಅವನ ಪ್ರಜ್ಞೆ ಕೂಡ. ಯಾಕಂದ್ರೆ ನೋಡಿ, ಸಿಂಪಲ್, ಗಂಡ ಹೆಂಡತಿದ್ದು ಎಂತ ಪ್ರಜ್ಞೆ ಉಂಟು ಅದೇ ಪ್ರಜ್ಞೆ ಮಗುವಿಗೆ ಬರುವುದು. ಹಾಗಾಗಿ ಈ ರೀತಿ ಮಾಡ್ತಾರೆ, ಹೇಳಿ ಪ್ರಯೋಜನ ಇಲ್ಲ. ಬಾಲಕನ ತಂದೆಯಿಂದಾಗಿ ತಾಯಿಯ ಗರ್ಭವನ್ನು ಸೇರುವ ಮೊದಲೇ ಆಧ್ಯಾತ್ಮಿಕ ತುಡಿತವನ್ನು ಪಡೆಯುವ ಜೀವನ ಕ್ರಮವಿತ್ತು. ತಂದೆ ತಾಯಿಗಳಿಬ್ಬರು ಮಗನು ಲೌಕಿಕ ಬಂಧನದಿಂದ ಬಿಡುಗಡೆ ಹೊಂದುವುದರಲ್ಲಿ ಯಶಸ್ಸು ಗಳಿಸುವಂತೆ ಜವಾಬ್ದಾರಿ ವಹಿಸಿದರು. ನೋಡಿ, ಈಗ ಮಕ್ಕಳಿಗೆ ತಂದೆ ತಾಯಿಗಳು ಎಂತ ಕಳಿಸುವಂತದ್ದು, ಬಿಡುಗಡೆ ಮಾಡುವುದಲ್ಲ, ಅದರಲ್ಲಿ ಹಿಂದೆ ಸುಖ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ತಂದೆಗಳು ಮಗನ ಲೌಕಿಕ ಬಂಧನದಿಂದ ಬಿಡುಗಡೆ ಹೊಂದುವುದರಲ್ಲಿ ಯಶಸ್ಸು ಗಳಿಸುವಂತ ಜವಾಬ್ದಾರಿ ವಹಿಸಿದ್ರು. ಪ್ರಭುಪಾದ ಹೇಳ್ತಾರೆ, ಖಾಲಿ ಹುಟ್ಟಿಸುವುದು ಮಾತ್ರ ನಮ್ಮ ಕೆಲಸ ಅಲ್ಲ. ಪ್ರಾಣಿಗಳು, ನಾಯಿ ಕೂಡ ಹುಟ್ಟಿಸ್ತದೆ, ಬೆಕ್ಕು ಕೂಡ ಹುಟ್ಟಿಸ್ತದೆ. ಅವನನ್ನು ಭಕ್ತನಾಗಿ ಮಾಡುವುದು ನಮ್ಮ ಕರ್ತವ್ಯ. ಇದು ನಾವು ಮಾಡ್ಬೇಕು. ಇದನ್ನು ಮಾಡದೆ ನಾವು ಖಾಲಿ ಹುಟ್ಟಿಸಿದ ಏನ್ ಪ್ರಯೋಜನ ಉಂಟು? ನಮ್ಗೆ ಮತ್ತೆ ಪ್ರಾಣಿಗಳ ಎಂತ ವ್ಯತ್ಯಾಸ ಉಂಟು? ಪ್ರಭುಪಾದ ಹೇಳ್ತಾರೆ, ಡಜನ್ ಬೆಕ್ಕು ಕೂಡ ಹುಟ್ಟಿಸ್ತದೆ, ನಾಯಿ ಕೂಡ ಹುಟ್ಟಿಸ್ತದೆ. ಇದು ನಮ್ಮ ಕೆಲಸ ಅಲ್ಲ. ನಾವು ಹುಟ್ಟಿಸಿದ ಮೇಲೆ ಅವನನ್ನು ನಾವು ಕೃಷ್ಣ ಪ್ರಜ್ಞೆ ಅವನಿಗೆ ಕೊಡ್ಬೇಕು. ಇದು ನಮ್ಮ ಕೆಲಸ. ಬಾಲಕನು ತಂದೆ ತಾಯಿಯ ಗರ್ಭವನ್ನು ಸೇರುವ ಮೊದಲೇ ಆಧ್ಯಾತ್ಮಿಕ ತುಡಿತವನ್ನು ಪಡೆಯುವ ಜೀವನ ಕ್ರಮವಿತ್ತು. ತಂದೆ ತಾಯಿಗಳಿಬ್ಬರು ಮಗನು ಲೌಕಿಕ ಬಂಧನ ಬಿಡುಗಡೆ ಹೊಂದುವುದರಲ್ಲಿ ಯಶಸ್ಸು ಗಳಿಸುವಂತ ಜವಾಬ್ದಾರಿ ವಹಿಸಿದ್ರು. ನೋಡಿ, ಜವಾಬ್ದಾರಿ ಬೇಕು. ಪ್ರಭುಪಾದಲ್ಲಿ ಸೆಕ್ಸ್ ಅಂದ್ರೆ ಜವಾಬ್ದಾರಿ. ಮಗುವನ್ನು ನಾನು ಕೃಷ್ಣ ಪ್ರಜ್ಞೆ ಮಾಡಿಸ್ತೇನೆ. ಇದು ಯಶಸ್ವಿ ಕುಟುಂಬ ಯೋಜನೆಯ ರೀತಿ. ಸಂಪೂರ್ಣ ಸಿದ್ಧಿಗಾಗಿ ಮಕ್ಕಳನ್ನು ಪಡೆಯುವ ವ್ಯವಸ್ಥೆ ಅದು. ಎಸ್, ನೋಡಿ, ಯಶಸ್ವಿ ಕುಟುಂಬ ಯೋಜನೆ. ಈಗ ಕೂಡ ನಾವು ಹೇಳ್ತೇವೆ ಕುಟುಂಬ ಯೋಜನೆ. ಎಂತ ಕುಟುಂಬ ಯೋಜನೆ ಇಲ್ಲ. ಇದು ಪ್ರಾಣಿಗಳಾಗಿ ಕುಟುಂಬ, ಅದು ಕುಟುಂಬ ಯೋಜನೆ ಅಲ್ಲ. ಸಂಪೂರ್ಣ ಸಿದ್ಧಿಗಾಗಿ ಮಕ್ಕಳನ್ನು ಪಡೆಯುವ ವ್ಯವಸ್ಥೆ ಅದು. ಯಾರೇ ಆಗಲಿ ಆತ್ಮ ಸಂಯಮಿಯಾಗದೆ, ಶಿಸ್ತಿನ ಜೀವನ ನಡೆಸದೆ, ಗುರುವಿಗೆ ಪೂರ್ಣ ವಿಧೇಯನಾಗದೆ ಅವನ ಉಪದೇಶವನ್ನು ಗ್ರಹಿಸುವುದರಲ್ಲಿ ಯಶಸ್ವಿಯಾಗಲಾರ. ಹಾಗೆ ಮಾಡದೆ ಯಾರು ಭಗವದ್ಧಾಮಗೆ ಹಿಂದಿರುಗಲು ಸಾಧ್ಯವಿಲ್ಲ. ನೋಡಿ, ನಮ್ಗೆ ಡಿಸಿಪ್ಲಿನ್ ಇಲ್ಲದ್ರೆ ನಮ್ಗೆ ಭಗವದ್ಧಾಮ ಬಿಡಿ,
ಇಲ್ಲಿಯೇ ನಮಗೆ ಸಕ್ಸಸ್ ಆಗ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಮಗೆ ಡಿಸಿಪ್ಲಿನ್ ಬೇಕು. ಎಸ್, ವಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಜಿ.